ಬಂಟ್ವಾಳ ತಾಲೂಕಿನ ಕುಕ್ಕಿಪಾಡಿ ಗ್ರಾಮದ ಐತಪ್ಪ ಎಂಬವರ ಜಮೀನಿಗೆ ಸ್ಥಳೀಯ ಪಂಚಾಯಿತಿ ಸದಸ್ಯ ಮತ್ತಿತರರು ಅಕ್ರಮ ಪ್ರವೇಶಗೈದು ಅವರ ಸ್ಥಳವನ್ನ ಜೆಸಿಬಿಯಿಂದ ಅಗೆದು ಮಾರ್ಗ ಅಗಲಿಸಿದ್ದಲ್ಲದೆ ಬೇಲಿಯನ್ನ ಕಿತ್ತು ಹಾಕಿ ನಿಂದನೆ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಸಹಿತ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಲಿಖಿತ ದೂರನ್ನ ನೀಡಿದ್ರೂ ಕೂಡ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತ ದಲಿತ ಮುಖಂಡ ಸತೀಶ್ ಅರಳ ಆರೋಪಿಸಿದ್ದಾರೆ. ತಹಶೀಲ್ದಾರ್ ರಶ್ಮಿ ಎಸ್ಆರ್ ಅವರ ಅಧ್ಯಕ್ಷತೆಯಲ್ಲಿ ಬೀಸಿರೋಡಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆ ನಿವಾರಣಾ ಸಭೆಯಲ್ಲಿ ಅವರು ಐತಪ್ಪ ಅವರ ಪರವಾಗಿ ಮಾತನಾಡಿ ಲಿಂಗಪ್ಪ ಪೂಜಾರಿ ಮತ್ತಿತರರು ಮಾಡಿರುವ ಅನ್ಯಾಯದ ಬಗ್ಗೆ ಸಭೆಯ ಗಮನಕ್ಕೆ ತಂದರು. ದಲಿತ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ದೂರು ನೀಡಿದ 24 ಗಂಟೆಗಳಲ್ಲಿ ಆರೋಪಿಯ ವಿರುದ್ಧ ಕ್ರಮ ಜರುಗಿಸಬೇಕು. ಆದರೆ ಕಳೆದ ಸೆಪ್ಟೆಂಬರ್ನಲ್ಲಿ ಘಟನೆ ನಡೆದಿದ್ರೂ ಈ ಬಗ್ಗೆ ಯಾಕೆ ಇನ್ನೂ ಕ್ರಮ ಜರುಗಿಸಿಲ್ಲ ಅಂತ ಸತೀಶ್ ಅರಳ ಪ್ರಶ್ನಿಸಿದ್ದಾರೆ. ಪ್ರತಿಯೊಬ್ಬ ಪರಿಶಿಷ್ಟ ವರ್ಗದ ವ್ಯಕ್ತಿಯೊಬ್ಬರ ನಂಬಿಕೆಯನ್ನ ಗಳಿಸಿ ಅವರ ಪಹಣಿ ಪತ್ರವನ್ನ ಪಡೆದು ಬ್ಯಾಂಕ್ನಲ್ಲಿ ಅಡವಿರಿಸಿ ಒಂದೇ ಆರ್ಟಿಸಿಯಲ್ಲಿ 2 ಬಾರಿ ಲೋನ್ ಪಡೆದು ಬ್ಯಾಂಕ್ಗೆ ಮರುಪಾವತಿಸದೆ ವಂಚಿಸಿದ್ದಾನೆ. ಇದೀಗ ಬ್ಯಾಂಕ್ನ ಅಧಿಕಾರಿಗಳು ಸಾಲ ಮರುಪಾವತಿಸುವಂತೆ ಪಹಣಿದಾರರ ಪರಿಶಿಷ್ಟ ಜಾತಿಯ ವ್ಯಕ್ತಿಗೆ ಮನೆಗೆ ಬಂದು ತೊಂದರೆ ನೀಡ್ತಾ ಇದ್ದಾರೆ. ಸಾಲ ಪಡೆದ ವ್ಯಕ್ತಿ ಸಮಾಜದಲ್ಲಿ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾನೆ ಅಂತ ದಲಿತ ಮುಖಂಡ ವಿಶ್ವನಾಥ್ ಚಂಟಿಮಾರ್ ಸಭೆಗೆ ತಿಳಿಸಿದರು. ಹೌದಲ್ವಾ? ನಾವು ಕೆಲಸ ನಾವು ಬರದು ಬಾರಿ ಅಪ್ಪ ಬರಲಿಲ್ಲ ನಾನು ಮಾಡ್ತೇನಾ ಕೆಲಸ ನೋಡಿ ಯಾರು ಬರ್ತದೆ ನಾ ಮಾಡ್ತಾರೆ ನಾ ಮಾಡ್ತಾರಲ್ಲ ಎಲ್ಲ ದಾಖಲೆ ಕೊಟ್ಟಿದ್ದೇನೆ. ಹೌದಾ? ದಾಖಲೆ ಎಲ್ಲ ನೋಟ್ ಮಾಡಿ ಕೊಟ್ಟಿದ್ದೇನೆ. ಹೌದಾ? ಮ್ಯಾನೇಜರ್ ಅದು ಬರ್ತಿರುವ ನನ್ನ ಗಮನಕ್ಕೆ ಬರ್ತಿಲ್ಲ. ನಂತರ ನಾನು ಪರಿಶೀಲಿಸುವಾಗ ಅದು 1 ವರ್ಷ ಕಳೆದಿದೆ. ಅದನ್ನು ಅವರು ಪರಿಶೀಲಿಸಿ ಮತ್ತೆ ನನ್ನ ಗಮನಕ್ಕೆ ಬಂತು. 1 ವರ್ಷ ಆಗಿದೆ. ಈ ಬಗ್ಗೆ ವಂಚನೆಗೊಳಗಾದವರು ಆರೋಪಿಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಆ ಮೂಲಕ ನ್ಯಾಯ ಪಡೆಯುವ ಬಗ್ಗೆ ತಹಶೀಲ್ದಾರ್ ಸಲಹೆಯನ್ನ ನೀಡಿದ್ರು. ಎಲ್ಲ ದಾಖಲೆಗಳನ್ನ ಕೂಡ ನೀಡಿ ಗೃಹ ಸಾಲ ಪಡೆಯಲು ಅರ್ಜಿ ಸಲ್ಲಿಸಿದ್ರು. ಪರಿಶಿಷ್ಟ ವರ್ಗದವರೆಂಬ ಕಾರಣಕ್ಕೆ ಸಾಲ ನೀಡದೆ ಬ್ಯಾಂಕ್ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ. ಎಲ್ಲ ಬ್ಯಾಂಕ್ಗಳಿಗೆ ಹೋದ್ರೆ ಸಾಲ ನೀಡದೆ ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಸತೀಶ್ ಅರಳ ದೂರಿದ್ರು. ಸಭೆಯಲ್ಲಿ ಲೀಡ್ ಬ್ಯಾಂಕ್ ಅಧಿಕಾರಿಗಳು ಗೈರು ಹಾಜರಾಗಿದ್ದ ಕಾರಣ ಸರಿಯಾದ ಉತ್ತರ ಪಡೆಯಲು ಸಾಧ್ಯವಾಗಲಿಲ್ಲ. ನೀವು ಡಿಬೇಟ್ ಆಗ್ತಿದ್ದೀರಾ. ಈಗ ನೀವು ಕೇಳಿರೋ ಪ್ರಶ್ನೆಗೆ 1 ವರ್ಷದಿಂದ ಯಾಕೆ ಮೀಟಿಂಗ್ ಆಗಲಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರದ ಮಾರ್ಗಸೂಚಿ ಇತ್ತು. ಕೋವಿಡ್ ವಾತಾವರಣ ಇತ್ತು. ಆಗ ವಿವಿಧ ಕಾರಣದಿಂದ ನಮಗೆ ಮೀಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಡಿಸೆಂಬರ್ 15ಕ್ಕೆ ನಾವು ಮೀಟಿಂಗ್ ಫಿಕ್ಸ್ ಮಾಡಿದ್ವಿ. ಬಟ್ ಇಲೆಕ್ಷನ್ ಬಂದಿರುವಾಗ ನಿಮ್ಗೆ ಗೊತ್ತಿದೆ ಇಲೆಕ್ಷನ್ ಅದರ ಪ್ರಕ್ರಿಯೆ ಇರ್ತದೆ. ಆದ ಕಾರಣ 1 ತಿಂಗಳು ಡಿಲೇ ಆಗಿ ಈಗ ಮೀಟಿಂಗ್ ಮಾಡಿದ್ದೇವೆ. ವರ್ಷದ ಬಳಿಕ ಸಭೆ ನಡೆಸ್ತಾ ಇದ್ರು. ಕೆಲವೊಂದು ಇಲಾಖೆಯ ಅಧಿಕಾರಿಗಳು ಸಭೆಗೆ ಆಗಮಿಸದೆ ಗೈರು ಹಾಜರಾಗಿರುವ ಬಗ್ಗೆ ಅಸಮಾಧಾನ ಕೇಳಿಬಂತು. ಮುಂದಿನ ಸಭೆಯ ವೇಳೆಗೆ ಎಲ್ಲಾ ಇಲಾಖೆಗಳಿಗೆ ನೋಟಿಸ್ ಮಾಡಿ ಹಾಗೂ ಸಭೆಯ ಮೊದಲ ದಿನ ಸಂಬಂಧಿತ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮೂಲಕ ತಿಳಿಸಿ ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಲು ತಿಳಿಸುವಂತೆ ಇಒ ರಾಜಣ್ಣ ಸಮಾಜ ಕಲ್ಯಾಣಾಧಿಕಾರಿಗೆ ಸೂಚಿಸಿದರು. ಆ ಬಳಿಕವೂ ಬಾರದೇ ಇದ್ದಲ್ಲಿ ಮುಂದಿನ ಕ್ರಮ ಜರುಗಿಸುವುದಾಗಿ ತಿಳಿಸಿದರು. ಈ ವೇಳೆ ಇಒ ರಾಜಣ್ಣ ಸಮಾಜ ಕಲ್ಯಾಣಾಧಿಕಾರಿ ಜಯಶ್ರೀ ವೇದಿಕೆಯಲ್ಲಿದ್ದರು. ಗಂಗಾಧರ ಪರಾರಿ, ಪದ್ಮನಾಭ ನರಿಂಗಾಣ, ರಾಜಪಲ್ಲ ಮಜಲು ಮೊದಲಾದವರು ಚರ್ಚೆಯಲ್ಲಿ ಪಾಲ್ಗೊಂಡರು. ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.